ಹಾಯ್ ಸ್ನೇಹಿತರೆ, ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಅಲ್ಲಂತ ಓಕೆ ಮಾಡಿ, ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸ್ನೇಹಿತರೆ ಇದು ಮಹೇಂದ್ರ ಜೀತೋ 2018 ಮಾಡಲ್ ಆಗಿದೆ. ಈ ಓನರ್ಶಿಪ್ ಬಂದು ಸೆಕೆಂಡ್ ಓನರ್ ಆಗಿರುತ್ತಾರೆ. ನೋಡಿ, ಗಾಡಿ ಮಾತ್ರ ಗುಡ್ ಕಂಡೀಷನಲ್ಲಿದೆ ಅಂತ ಓನರ್ ಹೇಳಿದ್ದಾರೆ. ಈ ಗಾಡಿ ಯಾರಿಗಾದರೂ ಬೇಕಂದರೆ ಓನರ್ ನಂಬರ್ ಟೈಟಲ್ ಕೆಳಗಡೆ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಸ್ಪಾಟಿಗೆ ಹೋಗಿ ಗಾಡಿ ನೋಡಿ ಚೆಕ್ ಮಾಡಿ ರನ್ ಮಾಡಿ ತೊಗೊಳ್ಳಿ ಸ್ನೇಹಿತರೆ. ಹಾಗೆ ಓನರು ಎರಡು ಮಾತಾಡಿದರೆ ಕೇಳಿ ಸ್ನೇಹಿತರೆ. ಹೇಳ್ತೀನಿ ಸರ್. ಯಾವ್ದು ಸರ್ ಅದು ಮಹೇಂದ್ರ ಜೀತೋ ಸರ್. ಓಕೆ, ಎಷ್ಟನೇ ಮಾಡಲ ಸರ್ ಅದು? ಸರ್ 18 ಮಾಡಲ್ ಸರ್. 2018 ಮಾಡಲ್ಲ. ಎಷ್ಟನೇ ಓನರ್ ನೀವು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರಾ? ಹಾಂ ಸರ್. ಕಿಲೋಮೀಟ್ರ್ ಎಷ್ಟಾಯ್ತು ಸರ್ ಗಾಡಿ? ಕಿಲೋಮೀಟ್ರ್ 1,30,30,000 ಐತೆ ಸರ್. 1,30,30,000 ರೂಪಾಯಿ ರನ್ನಿಂಗ್ ಆಗಿದೆ. ಹಾಂ ಸರ್. ಇನ್ಶೂರೆನ್ಸು FC ಎರಡು ರನ್ನಿಂಗ್ ಇದಾವ? ಎಲ್ಲ ಚಾಲೂ ಇದೆ ಸರ್. ಓಕೆ ಸರ್, ಓಕೆ. ಬ್ಯಾಂಕ್ ಲೋನು, ಫೈನಾನ್ಸ್ ಲೋನು? ಏನಿಲ್ಲ ಸರ್, ಎಲ್ಲ ಕ್ಲಿಯರ್ ಇದೆ. ಫುಲ್ ಕ್ಯಾಶ್ ಗಾಡಿನಾ? ಹಾಂ, ಫುಲ್ ಕ್ಯಾಶ್ ಗಾಡಿ. ಮತ್ತೆ ಫೈನಾನ್ಸ್ ಏನಿಲ್ಲ ಅಂದ್ರಲ್ಲ, ಮಾತ್ರ ಈ ಫೈನಾನ್ಸ್ ಏನಾದ್ರು ಹಾಕ್ಸಿದ್ರಾ? ಏನಿಲ್ಲ ಸರ್, ಎಲ್ಲ ಇದೆ. ಗಾಡಿ ಕಂಡೀಷನ್ ಹೆಂಗಿದೆ ಸರ್? ಗುಡ್ ಕಂಡೀಷನ್ ಇದೆ ಸರ್ ಗಾಡಿ. ಹೌದಾ? ಓಕೆ ಸರ್. 4 ಟೈರ್ ಹೆಂಗಿದಾವೆ ಸರ್? 4 ಟೈರ್ ಸರ್, ಈಗ ಮುಂದಿನ ಟೈರ್ ಹಾಕಿ ಭಾಳ ಆದ್ರೆ ಒಂದು 15 ದಿನ ಆಗಿದೆ ಸರ್. ಓಕೆ ಸರ್. ಹಾಂ ಸರ್. ಹಿಂದಿನ ಪೂರ ಇದೆ ಸರ್, ಅವು ಹೊಸ ಸರ್. ಹೊಸವ ಎಲ್ಲ 90% ಇದಾವೆ 4? ಹಾಂ ಸರ್. ಓಕೆ ಓಕೆ. ಸೆಕೆಂಡ್ ಓನರ್ ಅಂದ್ರಲ್ಲ ನೀವು? ಹಾಂ ಸರ್. ಇದು ಇದು ಯಾವ ಜಿಲ್ಲೆ ಬರುತ್ತೆ ಸರ್ ಇದು? ಜಿಲ್ಲಾ ಬಿಜಾಪುರ ಬರುತ್ತೆ ಸರ್. ಬಿಜಾಪುರ. ಗಾಡಿ ಇರೋದು ಲೊಕೇಶನ್? ಇಲ್ಲೇ ಬಸವನ ಬಾಗೇವಾಡಿ ಹತ್ತಿರ ಸರ್, ಇಲ್ಲೇ ಮಲಗನ್ ಅಂತ. ಹೌದಾ? ಬಸವನ ಕೋಲಾರ ಬಾಗವಾಡಿ. ಅಂತಾನೆ. ಯಾವ್ದು? ಕೋಲಾರ. ಓ, ಅಲ್ಲೇನಾ? ಓಕೆ ಸರ್, ಓಕೆ. ಮತ್ತೆ ಗಾಡಿ ರೇಟ್ ಏನು ಹೇಳ್ತೀರಿ ಸರ್ ನೀವು ಈಗ? ಗಾಡಿ ರೇಟ್ ಸರ್ 3 ಹೇಳ್ತೀನಿ ಸರ್. 3 ಲಕ್ಷ? ಹಾಂ ಸರ್. ನಮ್ಮ ಕಡೆಯಿಂದ ವ್ಯೂವರ್ಸ್ ನಿಮಗೆ ಫೋನ್ ಮಾಡಿದರೆ ಏನು ರೇಟ್ ಹಾಕಿ ಕೊಡ್ತೀರಾ ಫೈನಲ್? ಸರ್ ಒಂದು 5-10 ಬಿಡೋಣ ಸರ್, ಇನ್ಕಮ್ ಮಾಡೋಣ ಸರ್. 10,000 ಬಿಡ್ತೀರಾ ನಮ್ಮ ಕಡೆಯಿಂದ ಫೋನ್ ಬಂದರೆ? ಹಾಂ ಸರ್. ಓಕೆ ಸರ್, ಓಕೆ. ಆಯಿತು.